ಉಡುಪಿಯ ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಪುಚೆ ಎಂಬಲ್ಲಿ ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲು ಪಂಚಾಯತ್ ಯೋಜನೆ ರೂಪಿಸಿದ್ದು ಇದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಈ ಪ್ರದೇಶದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಲು ಯೋಜನೆ ರೂಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದ್ದು ನಂತರ ಯೋಜನೆಯನ್ನು ತಡೆಹಿಡಿಯಲಾಗಿತ್ತು. ಇದೀಗ ಮತ್ತೆ ಪಾಪುಚೆಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಲು ಸ್ಥಳೀಯ ಪಂಚಾಯತ್ ಯೋಜನೆ ರೂಪಿಸಿದ್ದು ಯಾವುದೇ ಕಾರಣಕ್ಕೆ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಲು ಬಿಡುವುದಿಲ್ಲ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ಪ್ರದೇಶದಲ್ಲಿ ಸುಮಾರು 84ಕ್ಕೂ ಅಧಿಕ ಮನೆಗಳಿದ್ದು 300ಕ್ಕೂ ಅಧಿಕ ಜನರು ವಾಸವಾಗಿದ್ದಾರೆ. ತ್ಯಾಜ್ಯ ಘಟಕ ನಿರ್ಮಾಣ ಮಾಡಿದ್ರೆ ಪರಿಸರ ಮಾಲಿನ್ಯ ಜೊತೆಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಪಕ್ಕದಲ್ಲಿಯೇ ಸುವರ್ಣ ನದಿ ಹರಿಯುತ್ತಿದ್ದು ಇಲ್ಲಿಯ ನೀರು ಮಣಿಪಾಲ ಉಡುಪಿಗೆ ಸರಬರಾಜು ಆಗುತ್ತಿದೆ. ಸ್ಥಳದಲ್ಲಿ ಬ್ರಹ್ಮಸ್ಥಾನದ ಗುಡಿ ಇದ್ದು ಒಂದು ವೇಳೆ ಇಲ್ಲಿ ಘಟಕ ನಿರ್ಮಾಣ ಆದ್ರೆ ಪರಿಸರ ಹಾಳಾಗುವುದರ ಜೊತೆಗೆ ಧಾರ್ಮಿಕ ಭಾವನೆಗೂ ಧಕ್ಕೆ ಬರಲಿದೆ. ಆದ್ದರಿಂದ ಪಂಚಾಯತ್ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಘಟಕ ನಿರ್ಮಾಣ ಮಾಡಬೇಕು. ಇಲ್ಲಿ ಘಟಕ ನಿರ್ಮಾಣಕ್ಕೆ ಮುಂದಾದರೆ ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಪಂಚಾಯತ್ಗೆ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಇಲ್ಲಿ ಸುಮಾರು ಒಂದು 15, 20, 30, 40 ವರ್ಷ ಅಂತ ಹೇಳ್ಬೋದು. ಇಲ್ಲಿ ಮನೆ ಮಾಡಿಕೊಂಡು ಸಾಧಾರಣ ಕಡಿಮೆ ಅಂತ ಹೇಳಿದ್ರೆ 45 ಮನೆಗಳಿವೆ. ಇಲ್ಲಿ ಒಂದು SLR ಘಟಕ ಅಂದರೆ ಕಸ ವಿಲೇವಾರಿ ಅಂತ ಒಂದು 7-8 ವರ್ಷದ ಹಿಂದೆ ಒಂದು ಸಲ ಮಾಡಿದರು. ಪುನಃ 5 ವರ್ಷದ ಹಿಂದೆ ಒಂದು ಸಲ ಮಾಡಿ ಅದನ್ನು ನಾವು ಎಲ್ಲ ಜನರೆಲ್ಲ ಒಟ್ಟಾಗಿ ಇಲ್ಲಿ ಮಾಡಬಾರ್ದು ಅಂತ ಒಂದು ಸನ್ನಿವೇಶವನ್ನು ಕಳಿಸಿದ್ದೇವೆ. ಅದನ್ನು ರಿಜೆಕ್ಟ್ ಮಾಡಿ ಪುನಃ ಒಂದು 3-4 ವರ್ಷದ ಹಿಂದೆ ಪುನಃ ಬಂದರು. ಅದಕ್ಕೂ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದೇವೆ. ಅಂದರೆ ಕಡಿಮೆ ಅಂತ ಹೇಳಿದರೆ ಇಲ್ಲಿ ಒಂದು ಅದೇ ಮನೆ ಹೇಳಿದಾಗೆ ಒಂದು 50 ಮನೆ ಅಂತ ಇರ್ಬೋದು. ಹಾಗಾಗಿ ಇಲ್ಲಿ ಮಾಡಬಾರ್ದೆಂಬ ಒಂದು ಸಂದೇಶವನ್ನು ಕಳಿಸಿದಾಗೆ ಪುನಃ ಒಂದು 3-4 ದಿವಸದ ಹಿಂದೆ ಪುನಃ ಬಂದು ಇಲ್ಲಿ ಪುನಃ ಅದೇ ರೀತಿ ಮಾಡ್ತಾ ಇದ್ದಾರೆ. 30 ವರ್ಷ ಉಲ್ಲ ಬೋಲು ಒಂದೇ ಸಾರಿ ಬತ್ತೇರು ಕೂಡ 2ನೇ ಸಾರಿ ಬರೋದಿಲ್ಲೇರು 3ನೇ ಸಾರಿ ಬತ್ತೇರು ಎಂಕುಲು ಐಕೆ ಹೋರಾಟ ಮಲ್ಪನೇಡು ಇಲ್ಲ ಮೂಲ ತುದೇಕು ನೀರು ಹೋಗುದು ಮಜಕ್ ಉಡುಪಿ ಮಣಿಪಾಲಾಗ ಮಗ ಮೂಲ ಬ್ರಹ್ಮಸ್ಥಾನ ಉಂಟು 2-3 ಸಾರಿ ಬತ್ತೇರು ಎಂಕಲೆ ಬಾರಿ ಬಂಗ ಉಪದ್ರವ ಕೊರೊಂದಿಲ್ಲೇರು ಎಂಕಲು 30 ವರ್ಷ ಉಲ್ಲ ಬೋಲು ಒಂದೇ ಸಾರಿ ಬತ್ತೇರು ಕೂಡ 2ನೇ ಸಾರಿ ಬರೋದಿಲ್ಲೇರು 3ನೇ ಸಾರಿ ಬತ್ತೇರು ಎಂಕುಲು ಐಕೆ ಹೋರಾಟ ಮಲ್ಪನೇಡು ಇಲ್ಲ ಮೂಲ ತುದೇಕು ನೀರು ಹೋಗುದು ಮಜಕ್ ಉಡುಪಿ ಮಣಿಪಾಲಾಗ ಮಗ ಮೂಲ ಬ್ರಹ್ಮಸ್ಥಾನ ಉಂಟು 2-3 ಸಾರಿ ಬತ್ತೇರು ಎಂಕಲೆ ಬಾರಿ ಬಂಗ ಉಪದ್ರವ ಕೊರೊಂದಿಲ್ಲೇರು ಎಂಕಲು 30 ವರ್ಷ ಉಲ್ಲ ಬೋಲು ಒಂದೇ ಸಾರಿ ಬತ್ತೇರು